ಒಂದು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ಒಂದು ಸಂತೋಷವಾಗ್ತದೆ. ಯಾಕೆಂದರೆ ಒಂದು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದು ಪ್ರಶಸ್ತಿಗಳನ್ನು ಕೂಡ ತೆಗೆಯುವುದು ಅದು ತುಂಬ ಒಂದು ಸಂತೋಷ ಅವರಿಗೂ ಕೂಡ ಇರುತ್ತದೆ. ಆದ್ದರಿಂದ ನಾನು ಕೂಡ ದೂರದ ಊರಿಂದ ಮಂಗಳೂರಿಂದ ನಮ್ಮ ನಡೆದಾಡುವ ದೇವರ ಈ ಟ್ರಸ್ಟಿನ ಈ ಕಾರ್ಯಕ್ರಮಕ್ಕೆ ನನ್ನ ಆಪ್ತ ಮಿತ್ರರಾದ ಮಂಜುನಾಥ್ ಅವರು ಯಾವಾಗಲೂ ನನ್ನನ್ನು ಕರೆಯುತ್ತಾ ಇದ್ದಾರೆ. ನಾನು ಕೂಡ ಅವರ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸ್ತಾ ಇದ್ದೇನೆ. ಇದಕ್ಕೂ ಕೂಡ ನನಗೆ ಒಂದು ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವುದು ಸಹಜ, ಆದರೆ ನಮ್ಮ ಸಿದ್ಧಗಂಗಾಧರ ಮಠ ಸ್ವಾಮೀಜಿಯವರ ಅವರ ಹೆಸರಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಅದು ಜಾತಿ ಮತ ಭೇದವಿಲ್ಲದೆ ಸ್ವಾಮೀಜಿಗಳ ಎದುರುಗಡೆ ನಿಂತುಕೊಂಡು ನನಗೆ ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ನನ್ನ ಒಂದು ಪುಣ್ಯ ಅಂತ ನಿಮ್ಮ ಹತ್ರ ಹೇಳ್ತಾ, ಮತ್ತು ಸಾಧನೆ ಅಂದರೆ ಅದು ನಿಜವಾಗಿಯೂ ಒಂದು ಬಹುದೊಡ್ಡ ಕಷ್ಟದ ಕೆಲಸ. ಒಬ್ಬ ಸಮಾಜ ಸೇವಕ ಅವನನ್ನು ಗುರುತಿಸಿ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಡುವುದು ಕೂಡ ಈಗಿನ ಕಾಲದಲ್ಲಿ ತುಂಬ ವಿರಳ. ಯಾಕೆಂದರೆ ಕೆಲಸ ಮಾಡಿದವನಿಗೆ ಪ್ರಶಸ್ತಿಗಳು ಹಲವಾರು ಸಿಗ್ತದೆ, ಕೆಲಸ ಮಾಡಿದವನನ್ನು ಗುರುತಿಸುವವರು ಇರಲ್ಲ. ನಿಜವಾಗಿಯೂ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪ್ರಶಸ್ತಿಗೆ ಅರ್ಹರಾಗಿದ್ದೀರೋ, ನಾನು ಮಂಜುನಾಥ್ ಸರ್ ಅವರು ಎಲ್ಲರನ್ನು ಅವರ ಎಲ್ಲ ಅಳತೆಗಳನ್ನು ಮಾಡಿ ಅವರಿಗೆ ನಾವು ಪ್ರಶಸ್ತಿಗೆ ಅಂದರೆ ಸಿದ್ಧಗಂಗಾಧರ ಮಠ ಸ್ವಾಮೀಜಿಯ ಪ್ರಶಸ್ತಿ ಸಿಗುವುದೆಂದರೆ ಅದೇ ದೊಡ್ಡ ಒಂದು ಅವರಿಗೆ ಗೌರವ. ಅದು ಪದ್ಮಶ್ರೀ ಸಿಕ್ಕಿದ ಹಾಗೆ ಅವರಿಗೆ. ಯಾಕೆಂದರೆ ಬಹುಶಃ ಅಂಥ ಒಂದು ಸ್ವಾಮೀಜಿಯ ಹೆಸರಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಲಿ ಇದರಲ್ಲಿ ಸಾಧನೆ ಮಾಡಿದ ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಹೆಸರಲ್ಲಿ ಸಿಗುವ ಒಂದು ಪ್ರಶಸ್ತಿ ಅದು ನಿಜವಾಗಿಯೂ ಅವರಿಗೆ ಒಂದು ದೊಡ್ಡ ಗೌರವ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ತಾವೆಲ್ಲರೂ ತಮ್ಮ ಪ್ರಶಸ್ತಿಗಳಿಗೆ ಕೂಡ ಕಾತರವಾಗಿ ಕಾಯ್ತಾ ಇದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಇದು ನಾವು ನೆನೆಸ್ಬೋದು, ಕೆಲವರನ್ನು ಗುರುತಿಸಿ ನಾವು ಒಂದು ಕಾರ್ಯಕ್ರಮ ಮಾಡುವುದಲ್ಲ. ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಇದೆ. ಅಂದರೆ ತುಂಬ ಜನ ಪ್ರಶಸ್ತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದಾರೆ, ಆದರೆ ಮಂಜುನಾಥ್ ಸರ್ ಅವರು ಮಾಡುವ ಕಾರ್ಯಕ್ರಮಕ್ಕೆ ಒಂದು ಬೇರೆಯೇ ಅರ್ಥ ಇದೆ. ಇವರಲ್ಲಿ ಜಾತಿ ಎಂಬುದೆಂದು ಇಲ್ಲ. ಸಿದ್ಧಗಂಗಾಧರ ಮಠ ಸ್ವಾಮೀಜಿಯವರು ಆಶ್ರಮದಲ್ಲಿ ಎಲ್ಲ ಜಾತಿಯವರು ಕೂಡ ಅಲ್ಲಿ ಆಶ್ರಯ ಪಡೆದಿದ್ದಾರೆ. ಎಲ್ಲರೂ ಕೂಡ ಅವರೊಟ್ಟಿಗೆ ಅನನ್ಯತೆ ಇದ್ದ ನಮ್ಮ ಸ್ವಾಮೀಜಿಯವರು. ಅವರ ನಂತರ ಅವರ ಅದೇ ಹಾದಿಯಲ್ಲಿ ಸ್ವಾಮೀಜಿಯವರು ಈಗ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಬಹುಶಃ ಮುಂದೆ ಕೂಡ ಇವರಿಗೆ ಅವರ ಹೆಸರೇ ಬರಬೇಕು ಅಂತ ಒಂದು ಉತ್ತಮವಾದ ಕಾರ್ಯಕೆಲಸಗಳನ್ನು ಸಿದ್ಧಗಂಗಾಧರ ಮಠದಲ್ಲಿ ಆಗುತ್ತಾ ಇದೆ. ಇನ್ನು ಮುಂದೆಯೂ ಕೂಡ ಅದು ಇದೇ ಥರ ಆಗ್ತಾ ಇರಲಿ ಎಂದು ಹೇಳುತ್ತಾ, ಬಹುಶಃ ಇವತ್ತು ಈ ಕಾರ್ಯಕ್ರಮ ನಮ್ಮ ಒಂದು ಬೆಳವಣಿಗೆಗೆ, ಒಂದು ಸಾಧಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮವಾಗಿದೆ. ನಾವು ಎಲ್ಲ ಕಡೆಯಲ್ಲಿ ಹೋದರೂ ನಮಗೊಂದು ಗೌರವ ಸಿಗ್ತದೆ. ಆ ಗೌರವಕ್ಕೆ ಕಾರಣ ನಾವು ಮಾಡಿದ ಸಾಮಾಜಿಕ ಸೇವೆ. ಅದು ನಮ್ಮ ಯಾವ ಕ್ಷೇತ್ರದಲ್ಲಿ ನಾವು ಯಾವ ಸಾಧನೆಗಳನ್ನು ಮಾಡಿದ್ದೇವೆ ಅದೇ ಕ್ಷೇತ್ರದನ್ನು ಗುರುತಿಸಿ ಅವರನ್ನು ಈ ಸಮಾಜ, ಈ ಸಂಸ್ಥೆಗಳು ಕೊಡುವ ಒಂದು ಉತ್ತಮವಾದ ಪ್ರಶಸ್ತಿ ಅಂತ ನಾನು ಹೇಳಬಲ್ಲೆ. ಇಂಥ ಪ್ರಶಸ್ತಿಗಳನ್ನು ಪಡೆಯಲಿಕ್ಕೆ ಕೂಡ ನಾವು ಎಲ್ಲರೂ ಕೂಡ ತುಂಬ ಪುಣ್ಯವಂತರಾಗಿರಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದ ಪ್ರಶಸ್ತಿ ವಿಜೇತರು ಇಲ್ಲಿ ಕೆಲವರು ಬಂದಿದ್ದಾರೆ. ಇವರು ಮಾತ್ರ ಅಲ್ಲ, ಇದೇ ಸಂಸ್ಥೆಯಲ್ಲಿ ಇನ್ನೂ ನೂರಾರು ಜನರಿಗೆ ಪ್ರಶಸ್ತಿ ಕೊಡುವ ಒಂದು ಕೆಲಸ ಈ ಸಂಸ್ಥೆಯಲ್ಲಿ ಆಗಬೇಕು ಅಂತ ನಾನು ಮಂಜುನಾಥ್ ಸರ್ ಹತ್ರ ಹೇಳುತ್ತಾ ಇದ್ದೇನೆ. ಬಹುಶಃ ನನ್ನ ಲೆಕ್ಕದಲ್ಲಿ ಸಿದ್ಧಗಂಗಾಧರ ಮಠ ಸ್ವಾಮೀಜಿಯ ಹೆಸರಲ್ಲಿ ಕೊಡುವ ಪ್ರಶಸ್ತಿ ಅದು ನಾನೊಂದು ಕಮ್ಮಿಯಲ್ಲಿ ಹೇಳಬೇಕಾದ್ರೆ ಒಂದು 50,000 ಜನರಿಗಾದರೂ ಇವರ ಹೆಸರಲ್ಲಿ ಮಂಜುನಾಥ್ ಸರ್ ಅವರ ಹಸ್ತದಿಂದ ಆ ಪ್ರಶಸ್ತಿಯನ್ನು ಕೊಡುವಂತಾಗಬೇಕು. ಅದಕ್ಕೆಲ್ಲ ನಮ್ಮ ಸ್ವಾಮೀಜಿಯವರು ಮತ್ತು ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಕೂಡ ಎಲ್ಲ ಮಂಜುನಾಥ್ ಸರ್ ಅವರಿಗೆ ಸ್ಪಂದನೆಯನ್ನು ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಸ್ವಾಮೀಜಿಯವರು ವೇದಿಕೆಗೆ ಬರಬೇಕಂದ್ರೆ ಅದು ಈಗಿನ ಈ ಕಾಲಘಟ್ಟದಲ್ಲಿ ಎಲ್ಲಿಯಾದರೂ ನೋಡಿ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆ ಯಾರನ್ನು ಕರ್ಕೊಂಡು ಆ ವೇದಿಕೆಯನ್ನು ಅಲಂಕರಿಸ್ತಾರೆ. ನಮ್ಮ ಇವತ್ತಿನ ವೇದಿಕೆ ನಿಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೀರಿ. ಎಲ್ಲ ನಮ್ಮ ಗುರುಗಳು ಸ್ವಾಮೀಜಿಯವರ ಎದುರುಗಡೆ ನಿಂತುಕೊಂಡು ನಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಇದು ಎಲ್ಲ ಕಾರ್ಯಕ್ರಮದಲ್ಲಿ ಸಿಗುವುದಿಲ್ಲ.
ನಿಮಗೆ ಗೊತ್ತಿದೆ, ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಹೋಗಿದ್ದೀರಿ. ರಾಜಕೀಯ ವ್ಯಕ್ತಿಗಳು, ಶ್ರೀಮಂತರು ಬೇರೆಯವರನ್ನು ಕರ್ಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾರೆ. ಈ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮಕ್ಕೂ ತುಂಬ ವ್ಯತ್ಯಾಸ ಇದೆ. ರೋಹಿತ್ ನನ್ನ ಆತ್ಮೀಯರು ಮಂಗಳೂರಿನಿಂದ ಬಂದಿದ್ದಾರೆ. ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಸ್ಮರಿಸ್ತಾ, ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಇನ್ನೋರ್ವ ಪ್ರವೀಣ್ ಅವರನ್ನು ಕೂಡ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಮ್ಮ ಶಿಕ್ಷಕಿ ಹಾಗೂ ಉತ್ತಮವಾದ ಒಂದು ನಿರೂಪಣೆ ಮಾಡಿರುವಂಥ ಇವರನ್ನು ಕೂಡ ನಾನು ನೆನಪಿಸಲೇಬೇಕಾಗ್ತದೆ. ಮತ್ತು ಈ ಕಾರ್ಯಕ್ರಮದಿಂದ ನಿರ್ಗಮಿಸಿ ಈಗ ತಾನೇ ಮಾತಾಡಿ ಹೋದಂಥ ಗಣ್ಯಾತಿ ಗಣ್ಯರು ಸ್ವಾಮೀಜಿಗಳು ಇದ್ದಾರೆ. ಮತ್ತು ಇವತ್ತಿನ ಇದೊಂದು ಕಾರ್ಯಕ್ರಮ ಒಂದು ಸ್ವಾಮೀಜಿಯ ಸನ್ನಿಹದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವಾಗಿತ್ತು. ನನಗೆ ತುಂಬ ಸಂತೋಷವಾಯಿತು. ಏಕೆಂದರೆ ಈ ಭಾರತ ದೇಶ ಒಂದು ಜಾತ್ಯತೀತವಾದ ಒಂದು ದೇಶ ಅಂತ ನಾವೆಲ್ಲರೂ ಹೇಳುತ್ತೇವೆ. ಅದಕ್ಕೆ ನಮ್ಮ ನಡೆದಾಡುವ ದೇವರು ಈ ಟ್ರಸ್ಟಿನ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ರವರು ಇದಕ್ಕೆ ಒಂದು ಪ್ರೇರಣೆ. ಇವರನ್ನು ಹುರಿದುಂಬಿಸಿ ಇವರು ಮಾಡುವ ಕೆಲಸಗಳ ಬೆಣ್ಣೆ ಹಿಂದೆ ಒಬ್ಬ ಈ ಸಮಾಜದಲ್ಲಿ ಈ ಕನ್ನಡ ರಾಜ್ಯದಲ್ಲಿ ಹುಟ್ಟದಿದ್ದರೂ ಇನ್ನೊಂದು ರಾಜ್ಯದಲ್ಲಿ ಹುಟ್ಟಿ ಬಂದರೂ ಅವರ ಆ ಕನ್ನಡದ ಆ ಪ್ರೇಮವನ್ನು ನೋಡುವಾಗ ನಿಜವಾಗಿ ನನಗೆ ಸರ್ ನಿಮಗೆ ನಾನು ಸೆಲ್ಯೂಟ್ ಹೊಡಿತಾ ಇದ್ದೇನೆ. ಯಾಕೆಂದರೆ ನಾನೊಬ್ಬ ಕನ್ನಡಿಗನಾಗಿ ಇಷ್ಟು ಚಂದ ಮಾತಾಡಲಿಕ್ಕೆ ನನಗೆ ಆಗಲ್ಲ, ಆದರೂ ಒಂದು ಉತ್ತಮವಾದ ಮಾತುಗಳನ್ನು ಆಡಿದ್ದೀರಿ. ಈ ಸಮಾಜಕ್ಕೆ, ಈ ದೇಶಕ್ಕೆ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಸಭಿಕರಿಗೂ, ಇಲ್ಲಿ ಪುರಸ್ಕೃತರಾದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ನಿಜವಾಗಿಯೂ ನನಗೆ ಒಂದು ಹೆಮ್ಮೆ ಆಗ್ತಾ ಉಂಟು. ಎಲ್ಲ ಗಣ್ಯರು ಬರ್ತಾರೆ, ವೇದಿಕೆಯಲ್ಲಿ ಕೂತ್ಕೊಂಡು ಏನಾದರೂ ಎರಡು ಮಾತಾಡಿ ಹೋಗ್ತಾರೆ. ಆದರೆ ಒಂದು ಒಳ್ಳೆಯ ಉತ್ತಮ ಸಂದೇಶವನ್ನು ಸ್ವಾಮೀಜಿಗಳ ಸನ್ನಿಧಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ನನಗೂ ಕೂಡ ತುಂಬ ಸಂತೋಷವಾಗ್ತದೆ. ನಾನು ಆಗತಾನೆ ಒಂದು ಸ್ವಲ್ಪ ಅರ್ಧ ಗಂಟೆ ಮಾತಾಡಿದ್ದೇನೆ. ಯಾಕೆಂದರೆ ಈ ಕಾರ್ಯಕ್ರಮ ನಾನು ಮಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ತುಂಬ ಉತ್ಸಾಹದಲ್ಲಿ ಬರುತ್ತೇನೆ. ಯಾಕೆಂದರೆ ಇಲ್ಲಿ ಸ್ವಾಮೀಜಿಗಳು ಇರ್ತಾರೆ. ಮಂಗಳೂರಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಹೋಗುತ್ತಿದ್ದರೂ ಕೂಡ ಅಲ್ಲಿ ರಾಜಕೀಯ ವ್ಯಕ್ತಿಗಳು, ಈಗ ಇವರು ಹೇಳಿದಾಗೆ ಇತರ ಗಣ್ಯರನ್ನು ಕರ್ಕೊಂಡು ಒಂದು ವೇದಿಕೆಯನ್ನು ಕಟ್ಟುತ್ತೇವೆ ನಾವು. ಇಂಥ ಒಂದು ಸ್ವಾಮೀಜಿಗಳ ಸನ್ನಿಧದಲ್ಲಿ ನಾವು ಕೂಡ ಅವರೊಟ್ಟಿಗೆ ಕೂತ್ಕೊಂಡು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಮಂಜುನಾಥ್ ಸರ್ರನ್ನು ಯಾವಾಗಲೂ ಕೂಡ ನಾನು ನೆನೆಸ್ತಾ ಇದ್ದೇನೆ. ಬಹುಶಃ ಇವರು ಆಗತಾನೆ ಹೇಳಿದೆ, ಈ ನಡೆದಾಡುವ ದೇವರ ಈ ಟ್ರಸ್ಟ್ನಲ್ಲಿ ಕೊಟ್ಟಂಥ ಪ್ರಶಸ್ತಿ ಇನ್ನು ಮುಂದಕ್ಕೆ ಒಂದು 50,000 ಸಾಧಕರಿಗೆ ಕೊಡುವಂಥ ಆಗಬೇಕು. ಇದಕ್ಕೆ ನಮ್ಮ ಮಾರುತಿ ಸರ್ ಅವರು ಯಾವಾಗಲೂ ಬೆಂಬಲ ಇದೆ. ನನಗೆ ಖಂಡಿತವಾಗಿ ಅವರ ಮೇಲೆ ಧೈರ್ಯ ಇದೆ. ಇವರನ್ನು ಬಿಟ್ಟುಕೊಡಲ್ಲ. ಈ ಪ್ರಶಸ್ತಿಯ ಸಂಖ್ಯೆ 50,000ಕ್ಕೆ ಮುಟ್ಟಬೇಕು. ಆಗ ಮಾತ್ರ ನಮ್ಮ ನಡೆದಾಡುವ ಈ ದೇವರ ಆ ಸ್ವಾಮೀಜಿಯವರಿಗೆ ನೆಮ್ಮದಿ ಆಗಬಹುದಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರಿಗೆ ಒಂದು ಸಂಘಟನೆಯಲ್ಲಿ ಇವರು ಮಾಡುವ ಈ ಕೆಲಸ ಕಾರ್ಯಗಳು, ಯಾಕೆಂದರೆ ಆಟೋ ಓಡಿಸ್ತಾರೆ, ಮದುವೆ ಆಗಲಿಲ್ಲ, ಒಂದು ತಾಯಿ ಇರುವುದು ಒಂದು ಬಾಡಿಗೆ ಮನೆ, ಹೇಳಲಿಕ್ಕೆ ತುಂಬ ಕೇಳುವಾಗ ಬೇಸರ ಆಗ್ತದೆ. ನಾವೆಲ್ಲರೂ ಬರ್ತೇವೆ, ಅವರು ಕೊಡುವ ಆ ಪ್ರಶಸ್ತಿಗಳನ್ನು ಇಸ್ಕೊಂಡು ಹೋಗ್ತೇವೆ. ಆದರೆ ಹಿಂದಿಂದ ನಾವು ಹೇಳ್ತೇವೆ ಅವರ ಕಾರ್ಯಕ್ರಮಗಳು ಮಾಡ್ತಾರೆ, ಅವರಿಗೆ ಬೇಕಾದಷ್ಟು ಹಣ ಆಗ್ತದೆ ಅಂತ. ಮಾರುತಿ ಮೆಡಿಕಲ್ ಅವರು ಬರ್ತಾರೆ, ಮತ್ತು ಮತ್ತೊಬ್ಬರು ಬರ್ತಾರೆ, ಅವರು ಕೊಡ್ತಾರಂತ ನಮ್ಮ ಮನಸ್ಸಲ್ಲಿದ್ದರೆ ಅದು ನಿಜವಾಗಿ ತಪ್ಪು. ಯಾಕೆಂದರೆ ನಾನು ಇವರನ್ನು ತುಂಬ ಹತ್ತಿರದಿಂದ ಬಲ್ಲ ಒಬ್ಬ ವ್ಯಕ್ತಿ. ಯಾಕೆ ಈ ಮಾತು ನಾನು ಹೇಳ್ತೇನೆಂದರೆ, ಇವರು ಮಾಡುವ ಈ ಕೆಲಸ ನಿಜವಾಗಿ ಇನ್ನು ಯಾವುದೇ ಒಂದು ಸಂಘಟನೆಗೂ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಯಾಕೆಂದರೆ ಇಷ್ಟು ಜನರನ್ನು ಸೇರಿಸಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ವ್ಯಕ್ತಿಗಳನ್ನು ಹುಡುಕಿ ಯಾರು ಒಳ್ಳೆಯ ಸಮಾಜ ಸೇವೆ ಮಾಡಿದ್ದಾರೆ ಅಂಥವರಿಗೆ ಮಾತ್ರ ಆ ಅರ್ಹ ಪ್ರಶಸ್ತಿಗಳು ಸ್ವಾಮೀಜಿ ಹೆಸರಲ್ಲಿ ಸಿಗುವುದು ನಿಜವಾಗಿಯೂ ಶ್ಲಾಘನೀಯ. ಇವತ್ತು ನಾನು ಮಂಗಳೂರಿಂದ ಒಬ್ಬರನ್ನು ಕರ್ಕೊಂಡು ಬಂದಿದ್ದೇನೆ. ಈ 2 ಆಶ್ರಮದಲ್ಲಿ 125 ಮಂದಿಯನ್ನು ಸಾಕುತ್ತಿರುವ ಒಬ್ಬ ವ್ಯಕ್ತಿ ರೋಹಿತ್ ಅಂತ. ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹುಟ್ಟಿದರೂ ಅವರ ಆಶ್ರಮದಲ್ಲಿ ಮುಸ್ಲಿಂ, ಕ್ರೈಸ್ತ, ಹಿಂದೂಗಳೆಲ್ಲರೂ ಒಟ್ಟಾಗಿ ಅವರ ಮನೆಯವರಂತೆ ನೋಡ್ತಿರುವ ಒಂದು ನಮ್ಮ ಮಾರುತಿ ಮೆಡಿಕಲ್ ಸರ್ ಅವರನ್ನು ನೆನಪಾಗ ಅವರನ್ನು ಕೂಡ ಅದೇ ರೀತಿ ನಾನು ನೆನೆಸಬೇಕಾಗ್ತದೆ. ಇಬ್ಬರು ಕೂಡ ಒಟ್ಟೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಒಳ್ಳೆಯ ಮನಸ್ಥಿತಿ ಇದೆ.
ಇಬ್ಬರಿಗೂ ಕೂಡ ದೇವರು ಅವರಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ, ಅದೇ ರೀತಿ ಸಂಪತ್ತನ್ನು ಕೊಡಲಿ, ಯಾಕೆಂದರೆ ಬಡವರಿಗೆ ಸಹಾಯ ಮಾಡಲಿಕ್ಕೋಸ್ಕರ. ಅದೇ ರೀತಿ ನನ್ನ ಇನ್ನೋರ್ವ ನನಗೆ ಅವರನ್ನು ಹೇಳಲೇಬೇಕಾಗ್ತದೆ. ಮೈಸೂರಿಂದ ಬಂದಿದ್ದಾರೆ, ಜಯವರ್ಧನ್ ಅಂತ, ಅಂಗವಿಕಲರು. ಬಹುಶಃ ಅವರ ಅಂಗವಿಕಲರಲ್ಲ, ನಾವು ಅಂಗವಿಕಲರು. ಯಾಕೆಂದರೆ ನಾವು ಅಂಗಗಳನ್ನು ದೇವರು ಸರಿಯಾಗಿ ಕೊಟ್ಟರು, ನಾವು ದೇವರು ಕೊಟ್ಟ ಎಲ್ಲ ಇದನ್ನು ಕೆಲಸ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ. ಒಂದು ಅಂಗವಿಕಲನಾಗಿ ಅವರು ಮಾಡಿದ ಸಾಧನೆ ಉಂಟಲ್ಲ, ನಿಜವಾಗಿಯೂ ಅದು ನಾವು ಅವರನ್ನು ಈ ಸ್ಟೇಜಲ್ಲಿ ಹೇಳಲೇತಕ್ಕದ್ದು. ಅಂದರೆ ಹಾಡುಗಾರರಾಗಿದ್ದಾರೆ, ಅವರನ್ನು ಸ್ಟೇಜ್ಗೆ ಬರಲಿಕ್ಕೂ ಕೂಡ ಅವರಿಗೆ ಆಗಲ್ಲ, ಅವರನ್ನು ನಾವು ಕೈ ಹಿಡ್ಕೊಂಡು ಬರ್ತೇವೆ. ಬಹುಶಃ ಅವರಿಗೆ ಈ ಸಲದ ಒಂದು ಒಳ್ಳೆಯ ಅವಕಾಶ, ಸ್ವಾಮೀಜಿಯವರ ಸನ್ನಿಧ್ಯದಲ್ಲಿ ಅವರಿಗೆ ಸಿಗುವುದು ಒಂದು ಉತ್ತಮ ಅವಕಾಶ ಅಂತ ಕೂಡ ನಾನು ಭಾವಿಸಿದ್ದೇನೆ. ಮುಂದಕ್ಕೆ ದೇವರು ಅವರಿಗೂ ಕೂಡ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಅದೇ ರೀತಿ ಇನ್ನೂ ಕೂಡ ಅವರು ಸಾಧನೆ ಮಾಡಲಿಕ್ಕೆ ಅವರಿಗೆ ಆ ಭಗವಂತನು, ಆ ಸೃಷ್ಟಿಕರ್ತ ಅವರಿಗೆ ಆಯುಸ್ಸನ್ನು ನೀಡಲಿ. ನೀವು ಇದನ್ನು ತಗೊಂಡು ಮನೆಯಲ್ಲಿ ಸೋಗೆಸಲ್ಲಿ ಇಡುವುದಲ್ಲ, ಎಲ್ಲರಿಗೆ ಇವತ್ತು ತಗೊಂಡು ಅವರಿಗೆ ಮುಂದೆ ನಿಮಗೆ ಜವಾಬ್ದಾರಿಯನ್ನು ಮಂಜುನಾಥ್ ಸರ್ ಅವರು ಜಾಸ್ತಿ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಕೊಟ್ಟು ಮುಂದೆ ನೀವು ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದರೆ ಒಂದು ರಾಜಕೀಯ ವ್ಯಕ್ತಿ ಅವ ಮತ ಕೇಳುವಾಗ ನಮ್ಮ ಕೈಕಾಲಿಗೆ ಬೀಳ್ತಾನೆ, ಅವ ವಿಣ್ಣಾತಿಗೆ ಜಯಗಳಿಸಿದ ಮೇಲೆ ವಿಧಾನಸಭೆಯಲ್ಲಿ ಗರ್ಜನೆ ಮಾಡ್ತಾನೆ. ನಮ್ಮ ಬಡವರ ಮತ ಅವನ ಕಣ್ಣಿಗೆ ಯಾವಾಗಲೂ ಕಾಣುವುದಿಲ್ಲ. ಮತ್ತು ಬಡವರು ಅಂದರೆ ಅವನಿಗೆ ನಿಜವಾಗಿ ಅವನೇನು ಮಾಡ್ತಾನೆ ಅಂದರೆ, ಅವೊಬ್ಬ ಬಡವ ಅಂತ ಅವನು ನಮ್ಮನ್ನು ತುಂಬ ಕೆಟ್ಟ ಇದರಲ್ಲಿ ನಮ್ಮನ್ನು ರಾಜಕೀಯ ವ್ಯಕ್ತಿ ನೋಡುತ್ತಾರೆ. ನೀವು ಹಾಗೆ ಆಗಬಾರದು. ಸಮಾಜದಲ್ಲಿ ಸಮಾಜ ಸೇವೆ ಮಾಡಿ, ಜನರ ಕಷ್ಟ ಸುಖಗಳಿಗೆ ನೀವು ಆಸರೆಯಾಗಿ, ಬಡವರ ಕಣ್ಣೀರನ್ನು ಒರೆಸಿರಿ, ಬಡವರಿಗೋಸ್ಕರ ಪ್ರಾಣವನ್ನು ಕೊಡಿರಿ. ನಾವು ಹುಟ್ಟಿದ್ದು ನಮಗೋಸ್ಕರ ಅಲ್ಲ, ನಾವು ಇತರರಿಗೋಸ್ಕರ ಅಂತ ನಮ್ಮ ಮನದಲ್ಲಿ ಇಟ್ಟುಕೊಂಡರೆ ಮುಂದೆ ನಾವೊಂದು ಉತ್ತಮ ವ್ಯಕ್ತಿ ಆಗ್ತೇವೆ. ಸಮಾಜದಲ್ಲಿ ನಾವು ಎಲ್ಲ ಜಾತಿ ವರ್ಗದನ್ನು ಒಂದೇ ಕಣ್ಣಲ್ಲಿ ನೋಡಬೇಕು. ಇದಕ್ಕೆ ಉದಾಹರಣೆ ಸಿದ್ಧಗಂಗಾಧರ ಮಠ ಸ್ವಾಮೀಜಿಯವರು. ಆ ಮಠ ಬಹುಶಃ ಅಲ್ಲಿ 2000 ಮುಸ್ಲಿಮರ ಮಕ್ಕಳು ಕೂಡ ಅಲ್ಲಿ ಮಠದಲ್ಲಿ ಇದ್ದರು ಅಂತ ನನಗೆ ಹೇಳಿದ್ದಾರೆ. ಎಲ್ಲ ಜಾತಿ ವರ್ಗದನ್ನು ಕೂಡ ಅವರು ಪ್ರೀತಿಸಿ ಈಗ ವಿಶ್ವದಲ್ಲೇ ಕಲಂಕರಹಿತ ಒಂದು ಸ್ವಾಮೀಜಿ ಅಂತ ಹೆಸರು ಗಳಿಸಿ ನಮ್ಮನ್ನು ಅಗಳಿ ಅವರು ಸ್ವರ್ಗಲೋಕದಲ್ಲಿದ್ದಾರೆ. ಆದರೆ ಅವರಂಥ ಸ್ವಾಮೀಜಿಗಳು ಇನ್ನೂ ಕೂಡ ಹುಟ್ಟಿ ಬರಬೇಕು. ನಮ್ಮ ವೇದಿಕೆಯಲ್ಲಿ ಕೂಡ ಕೂತ್ಕೊಂಡಿದ್ದಾರೆ. ಬಹುಶಃ ಇವರು ಕೂಡ ಅದೇ ಥರ ಆ ಸ್ವಾಮೀಜಿಯವರ ಹೆಸರನ್ನು ಪಡೆಯಲು ದೇವರು ಅವರಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಸಮಾಜವನ್ನು ಉತ್ತಮವಾಗಿ ಕಟ್ಟಲು ಇವರ ಶ್ರಮವೂ ಬೇಕು. ಆದ್ದರಿಂದ ನಾನು ಜಾಸ್ತಿ ಏನು ಮಾತಾಡೋದಿಲ್ಲ, ತುಂಬ ಟೈಮ್ ಆಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೃತ್ಯ ಕಲೆಯನ್ನು ನಮಗೆ ತೋರಿಸಿಕೊಟ್ಟಂತ ನಾನು ವಿಷ್ಣುವರ್ಧನ್ ಅಂತ ಹೇಳ್ತೇನೆ. ಅವರ ಹೆಸರನ್ನು ಹೇಳುವುದಿಲ್ಲ, ಯಾಕೆಂದರೆ ವಿಷ್ಣುವರ್ಧನ್ ಒಬ್ಬ ಅಭಿಮಾನಿ. ಹೋದ ಸಲ ನಾನು ಹೇಳಿದೆ, ನಾನು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಫಿಲ್ಮ್ ಚಿಕ್ಕದಿರುವ ನೋಡಿದವ. ಹೋದ ಸಲ ಇದೇ ವೇದಿಕೆಯಲ್ಲಿ ಹೇಳಿದ್ದೇನೆ. ಯಾಕೆಂದರೆ ಇವರು ಯಾವ ಪಿಕ್ಚರ್ ಬಂದರೂ ನಾನು ನೋಡ್ತಿದ್ದೆ. ಏನು ವಿಷ್ಣುವರ್ಧನ್ ಸಾಕ್ಷಾತ್ ಈಗ ನೋಡಿದಾಗೆ ನಮಗೆ ಆಗ್ತದೆ. ಇವರ ತಂಡದಲ್ಲಿ ತುಂಬ ಉತ್ತಮವಾಗಿ ಇವತ್ತು ನಮಗೆ ಸಾಂಸ್ಕೃತಿಕ ನೃತ್ಯವನ್ನು ಮಾಡಿದ್ದಾರೆ. ಬಹುಶಃ ಇದು ಕೂಡ ನಮಗೆ ಈ ಸ್ವಾಮೀಜಿಯ ಸನ್ನಿಧಾನದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಆ ಮಕ್ಕಳಿಗೂ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿಂದ ಭರತನಾಟ್ಯಕ್ಕೆ ನಯನ ಮತ್ತು ರೀನಾ ಟೀಚರ್ ನೋಡಿ, ಎಷ್ಟು ನಾನು ಹೇಳುವ ಮಾತನ್ನು ನೋಡಿ. ರೀನಾ ಎಂಬವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹುಟ್ಟಿ ಬಂದವರು, ನಯನ ಒಂದು ಹಿಂದೂ ಸಮುದಾಯದಲ್ಲಿ ಹುಟ್ಟಿ ಬಂದವರು. ಭರತನಾಟ್ಯ ಒಟ್ಟಿಗೆ ಮಾಡಿದ್ದಾರೆ. ಬಹುಶಃ ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಆ ತಪ್ಪು ತಿಳುವಳಿಕೆಯನ್ನು ನಾವು ದೂರ ಮಾಡಬೇಕು. ಈಗ ಮಾರುತಿಯ ಮೆಡಿಕಲ್ಸ್ ಅವರು ತುಂಬ ವಿವರವಾಗಿ ಎಲ್ಲ ಹೇಳಿದ್ದಾರೆ. ಹಾಗೆ ನಾನು ಅದಕ್ಕೆ ಪೂರಕವಾಗಿ ಅವರಿಗೆ ನಾನು ಹೇಳೋದು, ಅವರು ಹೇಳಿದ್ದನ್ನು ನಾವು ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡಬಾರದು. ಅದನ್ನು ನಾವು ನಮ್ಮ ಜೀವಮಾನದಲ್ಲಿ ನಮ್ಮ ಇದರಲ್ಲಿ ಅವಲಡಿಸಿ ನಾವು ಕೂಡ ಅದನ್ನು ಒಳ್ಳೆಯದನ್ನು ತೆಗೆದು ಕೆಟ್ಟದನ್ನು ಬಿಡಬೇಕು. ಈಗ ನಾನು ಇಷ್ಟು ಆಡಿದರೂ ಒಳ್ಳೆಯ ಮಾತನ್ನು ತೆಕ್ಕೊಳ್ಳಿ, ಕೆಟ್ಟ ಮಾತನ್ನು ಬಿಟ್ಟು ಬಿಡಿ. ಅದು ನೀವು ಯಾವಾಗಲೂ ಕೆಟ್ಟದನ್ನು ತೆಗೆಯಬೇಡಿ. ಹಾಗೆ ಅವರು ಒಂದು ನೃತ್ಯ ಮಾಡಿದ್ದಾರೆ, ಭರತನಾಟ್ಯ ಅಂದರೆ ಈ ದೇಶದ ಒಂದು ಸಂಸ್ಕೃತಿ. ಬಹುಶಃ ಅದಕ್ಕೆ ಒಂದು ಉತ್ತಮ ಕಲೆ, ಅದು ಒಳ್ಳೆಯ ಒಂದು ಹೆಸರಿದೆ. ಅದನ್ನು ನೋಡಿ, 2 ಜನರು ಒಟ್ಟು ಸೇರಿ ಮಾಡುವಾಗ ನಮ್ಮ ಈ ವೇದಿಕೆ ಎಷ್ಟು ಚೆಂದ ಕಾಣಿತು. ಅದು ಅಲ್ಲದೆ ಇವತ್ತಿನ ಈ ಸನ್ಮಾನದಲ್ಲಿ ಒಬ್ಬ ಮುಸ್ಲಿಂ ಧರ್ಮಗುರುಗಳಿಗೆ ನಮ್ಮ ಸ್ವಾಮೀಜಿಯವರು ಸಮ್ಮುಖದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಾಗ ನಿಜವಾಗಿಯೂ ಇದು ವೇದಿಕೆನ ಅಥವಾ ಇದು ಬೇರೆ ಏನಂತ ನನ್ನ ಮನಸ್ಸಲ್ಲಿ ಮೂಡಿತು. ಅದಲ್ಲದೆ ಇಲ್ಲಿ ಕೆಲವು ಸಾಧಕರನ್ನು ಕೂಡ ನಾನು ಗುರುತಿಸಿಕೊಂಡು ಬರ್ತಾ ಇದ್ದೇನೆ. ನಾನು ಒಂದೇ ಭಾವನೆ ಇಟ್ಟಿದ್ದೆ, ಸಿದ್ಧಗಂಗಾಧರ ಮಠ ಸ್ವಾಮೀಜಿಯ ಕಾರ್ಯಕ್ರಮ, ಅಲ್ಲಿ ಬರುವ ಸ್ವಾಮಿಗಳನ್ನು ಕೂಡ ನಮಗೆ ಒಂದು
ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅಷ್ಟು ದೂರದಿಂದ ನಾವು ಬರುವಾಗ ನಾವು ಕೂಡ ಒಂದು ಉತ್ತಮ ಕಾರ್ಯಕ್ರಮ, ಒಂದು ಒಳ್ಳೆಯ ಸಂಘಟನೆ ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಇವತ್ತು ನಾವು ಎಲ್ಲ ಸ್ವಾಮೀಜಿ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಮುಂದೆ ನೀವೆಲ್ಲ ಬಂದಿದ್ದೀರಿ. ಈಗ ಮಾರುತಿಯ ಮೆಡಿಕಲ್ಸ್ ಅವರು ಹೇಳಿದರು ಏಕೆಂದರೆ ದೇವರನ್ನು ಪೂಜಿಸುತ್ತೇವೆ ನಾವು, ನಮ್ಮ ಕಣ್ಣ ಮುಂದೆ ನೀವೇ ಇದ್ದೀರಿ, ನೀವೇ ನಮ್ಮ ದೇವರಂತ ಈಗ ಹೇಳಿದರು. ಒಂದು ಉತ್ತಮ ಒಂದು ಮಾತುಗಳನ್ನು ಅವರು ಆಡಿದರು. ಯಾಕೆಂದರೆ ಎಲ್ಲಿಂದ ಬಂದಿದ್ದೀರಿ, ಕರ್ನಾಟಕದಲ್ಲಿ ಹುಟ್ಟದಿದ್ದರೂ ರಾಜಸ್ಥಾನದಲ್ಲಿ ಅವರ ಬಾಯಿಂದ ಹೇಳಿದ ಮಾತನ್ನು ನಾನು ಕೇಳುವುದು. ಕರ್ನಾಟಕದ ಒಂದು ಪ್ರೇಮ ಅವರಲ್ಲಿ ಎಷ್ಟು ತುಡಿತಿದೆ. ಈಗ ನಾವು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆದರೂ ನಾವು ಎಲ್ಲಿಯಾದರೂ ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇರ್ತೇವೆ, ಆ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಇಲ್ಲ. ಈಗ ನಮ್ಮ ಶಶಿಧರ್ ಕೋಟೆ ಅವರು ಬೆಳಿಗ್ಗೆ ಬಂದರು, ಅವರು ಒಂದು ಹಾಡು ಹೇಳಿದಾಗ ನಾನು ಅಲ್ಲಿ ಎದ್ದು ನಿಂತು ಹೇಳಿದೆ, ಸರ್ ಕನ್ನಡದ ಒಂದು ಹಾಡು ಹೇಳಿ ಅಂತ. ಯಾಕೆ ಹೇಳಿದೆ? ಕನ್ನಡದ ಪ್ರೇಮ. ಈ ಕನ್ನಡ ನಾಡಲ್ಲಿ ಹುಟ್ಟಿದ್ದೇವೆ, ಈ ಕನ್ನಡದ ನೀರನ್ನು ಕುಡಿತೇವೆ, ಇಲ್ಲಿಯ ಗಾಳಿಯನ್ನು ಸೇವಿಸ್ತೇವೆ. ಆಗಿರುವಾಗ ನಾವು ಇದಕ್ಕೆ ಯಾವಾಗಲೂ ಒಂದು ನಮ್ಮಿಂದ ಆಗುವ ಆ ರೆಸ್ಪೆಕ್ಟ್, ಆ ಮರ್ಯಾದೆಯನ್ನು ನಾವು ಯಾವಾಗಲೂ ಕನ್ನಡಕ್ಕೆ ಬಿಟ್ಟು ಕೊಡಬಾರದು. ಕನ್ನಡ ಅಂಬೆಯ ಮಕ್ಕಳು ನಾವೆಲ್ಲರೂ ಕನ್ನಡದವರಾಗಿ ಉಳಿತೇವೆ. ಆದ್ದರಿಂದ ನಾವೆಲ್ಲರೂ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕೆಂದು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ತೇನೆ. ಮತ್ತು ಇನ್ನೋರ್ವ ನಟಿ ನಮ್ಮ ವಿಷ್ಣುವರ್ಧನ್ ಸರ್ ಹತ್ತಿಗೆ ಬಂದವರು, ಬಹುಶಃ ಹೆಸರು ಶ್ವೇತಾ ಮೇಡಮ್. ಬಹುಶಃ ಶ್ವೇತಾ ಮೇಡಮ್ ಬಗ್ಗೆ ನನಗೆ ಹೇಳಲೇಬೇಕು. ಯಾಕೆಂದರೆ ಇವರೊಟ್ಟಿಗೆ ಒಂದು ಆ ನೃತ್ಯವನ್ನು ಮಾಡಿದ್ದಾರೆ. ತುಂಬ ಸಂತೋಷವಾಯಿತು. ಯಾಕೆಂದರೆ ತುಂಬ ಒಂದು ಉತ್ತಮವಾದ ಒಂದು ಒಳ್ಳೆಯ ಮಕ್ಕಳವರ ತಂಡ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಬಹುಶಃ ನನಗೆ ಟೈಮ್ ಇಲ್ಲ, ಅವ್ರ ಹತ್ರ ಹೇಳ್ತಿದ್ದೆ ಇನ್ನೊಂದು ಸಲ ಮಾಡಿ ಅಂತ. ಅಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಸರ್ ಕೊಟ್ಟದ್ದು. ನೀವು ಅವರನ್ನು ಕರ್ಕೊಂಡು ಬಂದಿದ್ದೀರಿ, ನಿಜವಾಗಲಿ ಇನ್ನು ಮುಂದಕ್ಕೂ ಕೂಡ ಅಂಥವರನ್ನು ಕರ್ಕೊಂಡು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆದ್ದರಿಂದ ನಾನು ಜಾಸ್ತಿ ಮಾತಾಡೋದಿಲ್ಲ. ನನ್ನ ಈ 2 ಚಿಕ್ಕ ಮಾತುಗಳನ್ನು ಮುಗಿಸಿ ಮುಂದೆ ಕೂಡ ನಾನು ನನ್ನಿಂದ ಆಗುವ ಏನಾದರೂ ಅಳಿಲು ಸೇವೆಯನ್ನು ಈ ನಡೆದಾಡುವ ದೇವರ ಟ್ರಸ್ಟಿನ ಅಧ್ಯಕ್ಷರಾದ ಮಂಜುನಾಥ್ರವರಿಗೆ ನಿಜವಾಗಿಯೂ ನಾನು ಅವರಿಗೆ ನನ್ನಿಂದ ಆಗುವ ಕೆಲಸವನ್ನು ಮಾಡುತ್ತೇನೆ. ಬಹುಶಃ ಕ್ಷಮಿಸಿ, ಒಂದೇ ಸೆಕೆಂಡು ಸರ್. ನನ್ನ ಇನ್ನೋರು ಆಪ್ತ ಗೆಳೆಯ ಶಿವಣ್ಣ ಇಲ್ಲಿ ಬೆಂಗಳೂರಿನವರೇ, ಬಹುಶಃ ನಾನು ಮರೆತು ಹೋದೆ ಮಾತಾಡುವಾಗ. ಶಿವಣ್ಣ ಅಂದರೆ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಯಿತು, ಅವರು ಆ್ಯಕ್ಸಿಡೆಂಟ್ ಆಗಿ ಬದುಕುಳಿದಿದ್ದು ಅವರು ಮಾಡಿದ ಬಡವರ ಸೇವೆಯಿಂದ. ನಾನು ಹೇಳಿದೆ ಅವರಿಗೆ ಫೋನ್ ಮಾಡಿ, ಅಂಥ ದೊಡ್ಡ ಒಂದು ಇದರಲ್ಲಿ ಅವರ ಪಾರಾಗಿ ಆ ಸಮಾಜ ಸೇವೆ ಕೊಟ್ಟ ಕೈ ಯಾವಾಗಲೂ ಬರಿದಾಗದು. ಆದ್ದರಿಂದ ಅಂಥ ಒಂದು ಮಹಾನುಭಾವರನ್ನು ಕೂಡ ನಾವು ಈ ಸಲ ಅವರನ್ನು ಗುರುತಿಸಿದ್ದೀರಿ. ಮುಂದಕ್ಕೆ ಶಿವಣ್ಣ ಕೂಡ ಅವರ ಆರೋಗ್ಯ ಒಳ್ಳೆಯದಾಗಲಿ. ಯಾಕೆಂದರೆ ಅವರು ಹುಷಾರಿಲ್ಲದೆ ಈಗ ಆಪರೇಷನಲ್ಲಿ ಆಗಿದೆ. ಅವರನ್ನು ದೇವರು ಅವರಿಗೆ ಆರೋಗ್ಯ ದೀರ್ಘಾಯುಸ್ಸನ್ನು ಕೊಡಲಿ, ಅವರ ಕುಟುಂಬಸ್ಥರನ್ನು ದೇವರು ಒಳ್ಳೆಯದು ಮಾಡಲಿ, ಅವರಿಗೂ ಕೂಡ ಆರೋಗ್ಯ ದೀರ್ಘಾಯುಸ್ಸನ್ನು ಕೊಡಲಿ, ಅವರಿಗೆ ಸಂಪತ್ತನ್ನು ಕೊಡಲಿ ಎಂದು ಹೇಳುತ್ತಾ ನನ್ನ 2 ಚಿಕ್ಕ ಮಾತುಗಳನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.